ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಹರೇ ಕೃಷ್ಣ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ ಅಧ್ಯಾಯ 9 ಶ್ಲೋಕ 137. ಅನ್ಯದೇಹೇನ ಪಾಯೇ ರಾಸ ವಿಲಾಸ ಅತೇವ ಅನ್ಯಾಂ ಶ್ಲೋಕ ಕಹೇ ವೇದ ವ್ಯಾಸ. ಅತೇವ ನಾಯಾಂ ಶ್ಲೋಕೆ ಕಹೇ ವೇದ ವ್ಯಾಸ ಅನ್ಯದೇಹೇನ ಪಾಯೇ ರಾಸ ವಿಲಾಸ ಅತೇವ ನಾಯಂ ಶ್ಲೋಕ ಕಹೇ ವೇದ ವ್ಯಾಸ ಅನ್ಯದೇಹೇನ ಪಾಯೇ ರಾಸ ವಿಲಾಸ ಅತೇವ ನಾಯಂ ಶ್ಲೋಕ ಕಹೇ ವೇದ ವ್ಯಾಸ. ಅನ್ಯ ದೇಹ ಗೋಪಿಯರನ್ನು ಬಿಟ್ಟು ಬೇರೆ ದೇಹದಲ್ಲಿ ನಾ ಇಲ್ಲ. ಪಾಯೆ ದೊರೆಯುತ್ತದೆ. ರಾಸ ವಿಲಾಸ ರಾಸನಿತ್ಯದ ಲೀಲೆಗಳು. ಅತೇವ ಆದ ಕಾರಣ. ನಾಯಂ ನಾಯಂ ಶಬ್ದದಿಂದ ಪ್ರಾರಂಭವಾಗುವ ಶ್ಲೋಕ ಸಂಸ್ಕೃತ ಶ್ಲೋಕ ಕಹೆ ಹೇಳುತ್ತಾನೆ. ವೇದವ್ಯಾಸ ದ್ವೈಪಾಯನ ವೇದವ್ಯಾಸ. ಎಸ್ ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಅರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ್ ಕೀ ಜೈ. ವೇದಗಳ ಮೇಲೆ ಪರಮಾಧಿಕಾರವನ್ನು ಹೊಂದಿದ ವೇದವ್ಯಾಸರು ನಾಯಂ ಸುಖಾಪೋ ಭಗವಾನ್ ಎಂದು ಪ್ರಾರಂಭವಾಗುವ ಶ್ಲೋಕವನ್ನು ರಚಿಸಿದರು. ಕಾರಣ ಗೋಪಿಯರನ್ನು ಬಿಟ್ಟು ಬೇರೆ ಯಾವ ದೇಹಗಳು ರಾಸಲೀನತೆಯನ್ನು ಪ್ರವೇಶಿಸ ಸಾಧ್ಯವಿಲ್ಲ. ಎಸ್ ಭಾವಾರ್ಥ. ಈ ಶ್ಲೋಕವು ಭಗವದ್ಗೀತೆಯ 9.25 ಶ್ಲೋಕವನ್ನು ದೃಢಪಡಿಸುತ್ತದೆ. ಯಾಂತಿ ದೇವ ವೃತ ದೇವ ಪಿತೃಯಾಂತಿ ಪಿತೃವೃತ ಭೂತಾನಿ ಯಾಂತಿ ಭೂತೇಜ ಯಾಂತಿ ಮಧ್ಯಾಜಿನೋ ಅಪಿಮ. ಶ್ರೀಕೃಷ್ಣನು ಹೇಳಿದನು, ಯಾರು ದೇವತೆಗಳನ್ನು ಆರಾಧಿಸ್ತಾರೋ ಅಂಥವರು ದೇವತೆಗಳ ನಡುವೆ ಜನ್ಮ ತಾಳುತ್ತಾರೆ. ಯಾರು ಪಿತೃಗಳನ್ನು ಆರಾಧಿಸ್ತಾರೋ ಅವರು ಪಿತೃಗಳಲ್ಲಿ ಹೋಗುತ್ತಾರೆ. ಯಾರು ಭೂತಗಳನ್ನು ಆರಾಧಿಸ್ತಾರೋ ಅವರು ಅಂಥ ಜೀವಿಗಳ ನಡುವೆ ಜನಿಸುತ್ತಾರೆ. ಯಾರು ನನ್ನನ್ನು ಆರಾಧಿಸ್ತಾರೋ ಅವರು ನನ್ನನ್ನೇ ಪಡೆಯುತ್ತಾರೆ ಮತ್ತು ನನ್ನೊಂದಿಗೆ ಜೀವಿಸುತ್ತಾರೆ. ಈ ಐಕ ಪ್ರಪಂಚದಲ್ಲಿ ಪ್ರತಿಯೊಂದು ಗೊತ್ತಾದ ಸ್ಥಿತಿಗೆ ಒಳಪಟ್ಟ ಆತ್ಮವು ತನ್ನ ಐಕ ದೇಹವನ್ನು ಪುನಃ ಬದಲಿಸುತ್ತಲೇ ಇರುತ್ತದೆ. ಆದರೆ ಆಧ್ಯಾತ್ಮಿಕ ಆತ್ಮವು ಯಾವಾಗ ತನ್ನ ಐಕ ಆವರಣವನ್ನು ಶುದ್ಧೀಕರಿಸಿಕೊಳ್ಳುತ್ತದೆಯೋ ಆಗ ಅದಕ್ಕೆ ಐಕ ದೇಹವನ್ನು ಸ್ವೀಕರಿಸುವ ಅವಕಾಶ ಇರುವುದಿಲ್ಲ. ಅಂತ ಆತ್ಮವು ತನ್ನ ಮೂಲ ಆಧ್ಯಾತ್ಮಿಕ ಅವಶ್ಯಕತೆಯಲ್ಲಿ ಉಳಿಯುತ್ತದೆ. ಈ ಸ್ಥಿತಿಯನ್ನು ಕೃಷ್ಣ ಪ್ರಜ್ಞೆಯ ಸಾಧನೆಯಿಂದ ಕೃಷ್ಣನ ಸತ್ಯವನ್ನು ಅರಿತರೆ ಸಾಧಿಸುವ ಸಾಧ್ಯತೆ ಇದೆ. ಕೃಷ್ಣನ್ ಭಗವದ್ಗೀತೆಯಲ್ಲಿ ಹೇಳಿದಂತೆ 4.9 ಜನ್ಮಧರ್ಮಜ ಮೇ ದಿವ್ಯಂ ಏವಂ ಯೋ ವೇತಿ ತತ್ವದಾ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ವಾಮೇದಿಸೋ ಅರ್ಜುನ. ಯಾವನು ನನ್ನ ಈ ಜನ್ಮ ಮತ್ತು ಕರ್ಮ ದಿವ್ಯ ಅರ್ಥಾತ್ ಅಲೌಕಿಕವಾಗಿವೆ ಅನ್ನುವ ಯಥಾರ್ಥವನ್ನು ಅರಿತುಕೊಳ್ಳುತ್ತಾನೋ ಅವನು ಶರೀರವನ್ನು ತ್ಯಜಿಸಿದ ಮೇಲೆ ಪುನಃ ಜನ್ಮವನ್ನು ಪಡೆಯುವುದಿಲ್ಲ. ಅವನನ್ನು ಶಾಶ್ವತ ಆವಾಸದಲ್ಲಿ ಇರುತ್ತಾನೆ. ಓ ಅರ್ಜುನ, ಯಾವಾಗ ಒಬ್ಬನು ತನ್ನ ಮೂಲ ಆಧ್ಯಾತ್ಮಿಕ ದೇಹವನ್ನು ಮರಳಿ ಪಡೆಯುತ್ತಾನೋ ಆಗ ಮಾತ್ರ ಅವನು ಆಧ್ಯಾತ್ಮಿಕ ಸಾಧನೆಯನ್ನು ಪ್ರವೇಶಿಸಬಹುದು. ಶ್ರೀಕೃಷ್ಣನ ರಾಸಲೀಲಾದ ಲೀಲೆಗಳ ಬಗ್ಗೆ ಹೇಳಬೇಕಾದರೆ ಈ ಐಕ ಪ್ರಪಂಚದಲ್ಲಿ ಇರುವವನು ಕೃಷ್ಣನ ನೃತ್ಯಗಳನ್ನು ಅನುಕರಣೆ ಮಾಡುವ ಪ್ರಯತ್ನ ಮಾಡಿದರೆ ಅದು ವ್ಯರ್ಥವಾಗುತ್ತದೆ. ಕೃಷ್ಣನ ರಾಸಲೀಲ ನೃತ್ಯದಲ್ಲಿ ಪಾಲ್ಗೊಳ್ಳಬೇಕಾದರೆ ಅವನು ಗೋಪಿಯರಂತೆ ಆಧ್ಯಾತ್ಮಿಕ ದೇಹವನ್ನು ಪಡೆಯಬೇಕು. ನ್ಯಾಯಂ ಸುಖಾಪೋ. ಲೋಕಗಳಲ್ಲಿ ಭಕ್ತರನ್ನು ಭಕ್ತಿಮತರೆಂದು ಕರೆಯಲಾಗಿದೆ. ಅಂದರೆ ಅವರು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ತೊಡಗಿರಬೇಕು ಮತ್ತು ಐಕ ಮಲಿನತೆಯಿಂದ ದೂರ ಇರಬೇಕು. ಯಾರು ಕೃತ್ರಿಮವಾಗಿ ಅನುಕರಣೆ ಮಾಡುವುದರಿಂದಾಗಲಿ ಕೃತ್ರಿಮವಾಗಿ ತಾನೇ ಸುಖಿ ಎಂದು ಭಾವಿಸೋದ್ರಿಂದಾಗಲಿ ಅಥವಾ ಅವರಂತೆ ವೇಷವನ್ನು ಧರಿಸೋದ್ರಿಂದಾಗಲಿ ಕೃಷ್ಣನ ರಾಸಲೀಲ ನೃತ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಕೃಷ್ಣ ರಾಸಲೀಲ ಸಂಪೂರ್ಣ ಆಧ್ಯಾತ್ಮಿಕವಾಗಿದ್ದು ಅದಕ್ಕೂ ಐಕ ಭ್ರಷ್ಟೆಗೂ ಸಂಬಂಧವಿಲ್ಲ. ಅದರಿಂದ ಕೃತ್ರಿಮ ಐಕ ಮಾರ್ಗದಿಂದ ಅವನ ಲೀಲೆಗಳನ್ನು ಪ್ರವೇಶಿಸುವುದು ಸಾಧ್ಯವಿಲ್ಲ. ಅದೇ ನ್ಯಾಯಂ ಸುಖಾಪ ಶ್ಲೋಕದ ಆದೇಶ ಮತ್ತು ಅದನ್ನು ನಿಷ್ಕೃಷ್ಟವಾಗಿ ತಿಳಿದುಕೊಳ್ಳಬೇಕು. ಎಸ್ ಹರೇ ಕೃಷ್ಣ.
ಹರೇ ಕೃಷ್ಣ 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 ಹರೇ ಹರೇ. ಓಕೆ, ಕೃಷ್ಣ ಚೈತನ್ಯ. ಎಸ್, ಇಲ್ಲಿ ಎಂತ ಹೇಳುವಂಥದ್ದು, ರಾಸಲೀಲೆಗೆ ಎಂಟ್ರಿ ಆಗಬೇಕಿದ್ರೆ ಗೋಪೀಸ್ನವರ ದೇಹದಿಂದ ಮಾತ್ರ ಆಗುವುದಂತೆ. ಈಗ ನೀವು ವೃಂದಾವನಕ್ಕೆ ಹೋಗಿ, ವೃಂದಾವನದಲ್ಲಿ ಗೋಪಿಯರಾಗಿ ಡ್ರೆಸ್ ಮಾಡಿ ಬರ್ತಾರೆ. ನೀವು ಈ ರಾಧಾ ದಾಮೋದರ ಟೆಂಪಲ್ ಬರುವ ಒಂದು ಸಣ್ಣ ಒಂದು ಲೇನ್ ಉಂಟು, ಅಂದ್ರೆ ಪರಿಕ್ರಮ ಮಾರ್ಗದಿಂದ ಅಲ್ಲಿಗೆ ಎಂಟ್ರಿ ಆಗುವ ಲೇನ್ ಉಂಟು. ಎಲ್ಲಿ ಎಂಟ್ರಿ ಆಗ್ತದೆ ಅಲ್ಲಿ ಇರ್ತಾರೆ ಹೀಗೆ ಗೋಪಿಗರ ಡ್ರೆಸ್ ಹಾಕಿ. ಮೇ ಗೋಪಿ ಹೂಂ, ಮೇ ನಾಚನೆ ಕೆ ಲಿಯೆ ಜಾ ರಹಾ ಹೂಂ, ಫುಲ್ ಸಜಾಕೆಲ್ಲ ಇರ್ತಾರೆ, ಸಜ್ ಗಜ್ಗೆ ಅಲಂಕಾರ ಮಾಡಿ. ಆದರೆ ಈ ಅಲಂಕಾರದಿಂದ ನಾವು ಗೋಪಿ ಆಗುವುದಿಲ್ಲ. ಅಲಂಕಾರದಿಂದ ನಾವು ಗೋಪಿ ಆಗುವುದಿಲ್ಲ. ಯು ಕೆನಾಟ್ ಎಂಟರ್ ರಾಸಲೀಲಾ ವಿತ್ ಸೋ ಕಾಲ್ಡ್ ಬಾಡಿ other than gopis body. Only gopis can enter. ಓಕೆ, ಹಾಗಾಗಿ ಆಗುವುದಿಲ್ಲ. ನೋ ವೇ. ಈಗ ಎಷ್ಟು ಮಂದಿಗೆ ಡಿಸೈರ್ ಉಂಟು, ಇವನ್ ವಿ ವಾಂಟ್ ಟು ಡ್ಯಾನ್ಸ್ ವಿತ್ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರಿಗೆಲ್ಲ ಡಿಸೈರ್ ಉಂಟು? ಎಲ್ಲರಿಗೂ ಇದೆ ಪ್ರಭು. ಎಲ್ಲರಿಗೂ ಇದೆ. ಹೌದು ಪ್ರಭು. Whether we are qualified to dance with Krishna? ನೋ ನೋ ಪ್ರಭು. ಈಗ ನಾವು ಅದಕ್ಕೆ ನಮ್ಗೆ ಅರ್ಹತೆ ಉಂಟಾ ಕೃಷ್ಣನೊಟ್ಟಿಗೆ? ಇಲ್ಲ. ಶ್ಲೋಕದಲ್ಲಿ ಎಂತ ಹೇಳುವಂಥದ್ದು, ಯು ಹ್ಯಾವ್ ಟು ಬಿಕಮ್ ಗೋಪಿ. ಎಸ್. ಸೊ ಹೌ ಟು ಬಿಕಮ್ ಗೋಪಿ? ನಾವು ದಟ್ ಇಸ್ ಅ ಚಾಲೆಂಜ್. ಹೇಗೆ ನಾವು ಗೋಪಿ ಆಗುವಂಥದ್ದು? ಸುಲಭವಾ? ಇಲ್ಲ ಪ್ರಭು, ಕಷ್ಟ. ಸೊ ಇದರ ಅರ್ಥ ಅಂತಂದ್ರೆ, ವಿ ಆರ್ ಡಿಸೈರಿಂಗ್ ಫಾರ್ those things which we can't. ನಾವು ಇಚ್ಛೆ ಪಡ್ತಾ ಇದ್ದೇವೆ, ಯಾವುದಕ್ಕೆ? ಯಾವುದು ನಮಗೆ ಆಗುವುದಿಲ್ಲ. ಆದ್ರೆ ಸ್ಟಿಲ್ ವಿ ಹ್ಯಾವ್ ಟು ಡಿಸೈರ್. ಬಟ್ ವಾಟ್ ಈಸ್ ದ ಮೂಡ್? ಮೂಡ್ ಹೇಗಿರಬೇಕು? ಮೂಡ್ ಹೇಗೆ ಅಂದ್ರೆ, ನರಸಿಂಹ ದಾಸ್ ಠಾಕೂರ್ ಹೇಳುವಂತದ್ದು, ಲಲಿತಾ ವಿಶಾಖ ಅದೇ ಜತ ಸಖಿ ವೃಂದ ಅಜ್ಞಯ ಕೊರಿವ ಸೇವಾ ಶರಣಾರವಿಂದ. ಅಂದ್ರೆ ಲಲಿತಾ ಮತ್ತೆ ವಿಶಾಖ, ದೇ ಆರ್ ಸರ್ವಿಂಗ್ ಕೃಷ್ಣ. ಐ ವಿಲ್ ಅಸಿಸ್ಟ್ ಲಲಿತಾ ಅಂಡ್ ವಿಶಾಖ. ಐ ವಿಲ್ ನಾಟ್ ಡೈರೆಕ್ಟ್ಲಿ ಸರ್ವ್. ಇನ್ನೊಂದು ಪ್ಯಾರಾದಲ್ಲಿ ಇರುವಂತಹದವರು, ಕ್ಷಮ ಗೌರಿಯಾಂಗೆ ದ್ವಿಭುಜುವ ಚಂದನೆ ರಗಂಧ ಶಮರ ದುಲಾಭ ಕಬೆ
ಹೇರಿಮುಖ ಚಂದ್ರ ಶ್ಯಾಮಗೌರಿ ಅಂಗೆ ದೀಪೋ ಚಂದನೇರ ಗಂಧ. ವೆನ್ ಐ ವಿಲ್ ಅಪ್ಲೈ ಚಂದನ್ ಟು ಕೃಷ್ಣ, ಯಾವಾಗ ನಾನು ಚಂದನ ಅಪ್ಲೈ ಮಾಡುದು. ಒಂದು ಕಡೆ ಹೇಳ್ತಾರೆ ಐ ವಿಲ್ ಅಸಿಸ್ಟ್. ಇದರ ಅರ್ಥ ಎಂತ ಅಂದ್ರೆ ದಿ ವೈಷ್ಣವಸ್ ಮೀನ್ಸ್ ಆಲ್ವೇಸ್ ಈ ಶುಡ್ ಬಿ ಹ್ಯಾವಿಂಗ್ ಎ ಮೂಡ್ ದಟ್ ಐ ವಿಲ್ ಅಸಿಸ್ಟ್. ನಿನ್ನೆ ಬಲರಾಮ್ ಜಯಂತಿ. ಬಲರಾಮ್ ಜಯಂತಿಯ ಮೂಲ ತತ್ವ ಎಂತ? ಬಲರಾಮ್ ವಾಸ್ ನನ್ ಅದರ್ ದೆನ್ ಕೃಷ್ಣ. He was Krishna himself. Only color difference ante. What is the difference between Krishna and Balaram? Only color. Balaram was white, Krishna is black. That's it. Aste. Very ಯಾವ difference illa. But he said, I want to assist Krishna. ನನಗೆ ಕೃಷ್ಣನಿಗೆ ಅಸಿಸ್ಟ್ ಮಾಡಬೇಕು. ನನಗೆ ಕೃಷ್ಣನಿಗೆ ಅಸಿಸ್ಟ್ ಮಾಡಬೇಕು. ಸೊ ಇಲ್ಲಿ ನಾವು ಎಂತ ತಿಳಿಬೇಕಂದ್ರೆ Vaishnavas are not qualified. Vaishnavas are thinking that they are not qualified, but when they will get chance, they will do seva, or else they are not qualified. ಹಾಗಾಗಿ ಈಗ ಎಲ್ಲರಿಗೂ ಇಚ್ಛೆ ಉಂಟು ಗೋಪಿ ಆಗುವಂಥದ್ದು. ವಿ ಆರ್ ನಾಟ್ ಕ್ವಾಲಿಫೈಡ್. ಅಂದ್ರೆ ಈಗ ಕೆಲವೊಮ್ಮೆ ನೀವು ಡ್ರೆಸ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತೀರಿ. ಡ್ರೆಸ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗುವಾಗ ನೀವು ನಿಮ್ಮ ಹತ್ರ ಯಾವ್ದಾದ್ರು ಒಂದು ಡ್ರೆಸ್ ಇರ್ತದೆ, ನಿಮ್ಗೆ ಅದಕ್ಕೆ ಶಾಲ್ ಬೇಕು. ಹೆಂಗ ಸರ್ ಇದು? ನೀವು ಶಾಲ್ ಅನ್ನು ಆ ಡ್ರೆಸ್ಗೆ ಮ್ಯಾಚ್ ಆಗುವ ರೀತಿಯಲ್ಲಿ ನೀವು ಆ ಡ್ರೆಸ್ ಅನ್ನು ಕೂಡ ಇಟ್ಕೊಂಡು ಹೋಗ್ತೀರಿ. ನಿಮ್ಗೆ ಕೆಲವೊಮ್ಮೆ ಅಂತ ಸಿಗುವುದೇ ಇಲ್ಲ. ನೀವು ಲಾಸ್ಟ್ಗೆ ಎಂತಂದ್ರೆ ಆಲ್ಮೋಸ್ಟ್ ಟೂರ್ ಮ್ಯಾಚ್ ಮಾಡುವಂತ ನೀವು ಪರ್ಚೇಸ್ ಮಾಡ್ತೀರಿ, ಅದರ ಹತ್ತಿರ ಇರುವಂತದ್ದು. ಈಗ ನಾವು ನಮ್ಗೆ ಡಿಸೈರ್ ಉಂಟು, ವಿ ವಾಂಟ್ ಟು ಬಿಕಮ್ ಗೋಪೀಸ್, ಬಟ್ ವಿ ಆರ್ ಹತ್ತಿರ ಕೂಡ ಇಲ್ಲ. ಕ್ಯಾಗೋ ಇಕೋ की शादी ಹಾಗೆ ನಾವು ನಮಗೆ ಇಚ್ಛೆ ಉಂಟು, ವಿ ಹ್ಯಾವ್ ಡಿಸೈರ್ ಟು ಬಿಕಮ್ ಗೋಪಿ, ವಿ ವಾಂಟ್ ಟು ಡ್ಯಾನ್ಸ್. ದಿಸ್ ಇಸ್ ದ ಅಲ್ಟಿಮೇಟ್ ಥಿಂಗ್ ಅಂತ. Becoming gopi, it's the ultimate thing. Yes, your desire is good. ಆದರೆ nowhere matching. ಸಪೋಸ್ ನಿಮ್ಮ ಹತ್ರ ರೆಡ್ ಕಲರ್ ಪ್ಯಾಂಟ್ ಮತ್ತೆ ಟಾಪ್ ಉಂಟು, ರೆಡ್ಗೆ ಮ್ಯಾಚ್ ಆಗುವಂಥದ್ದು ಇಂಥ ಶಾಲ್ ನೀವು ಪರ್ಚೇಸ್ ಮಾಡಬೇಕು. ಆದರೆ ಆ ಅಂಗಡಿಯಲ್ಲಿ ಮ್ಯಾಚ್ ಆಗುವಂಥದ್ದು ಇಲ್ಲವೇ ಇಲ್ಲ. ರೆಡ್ ಟಾಪ್ ವೈಟ್ ಪ್ಯಾಂಟ್ ಎಣಿಸುವ, ಈಗ ಅದಕ್ಕೆ ಮ್ಯಾಚ್ ಆಗುವಂಥದ್ದು ಬೇಕು, ಸಮಥಿಂಗ್ ಸಿಗುವುದೇ. ಅದೇ ರೀತಿ ನಾವು ಕೂಡ ವಿ ಆರ್ ನೋವೇರ್ ಮ್ಯಾಚ್, ನೋವೇರ್, ಬಟ್ ಸ್ಟಿಲ್ ವಿ ಹ್ಯಾವ್ ಟು ಡಿಸೈರ್ ಅಂತ. Vaishnava means he will assist, but when he gets chance, he will serve. ಇದು ಮೂಡ್ ಇರ್ಬೇಕು. This should be the mood. This should be the mood. ಹಾಗಾಗಿ ಈಗ ಗೋಪೀಸ್ ಹೇಗೆ ನಾನು ನಿಮ್ಗೆ ಹೇಳಿದೆ, ವೃಂದಾವನದಲ್ಲಿ ಹೋದವ್ರಿಗೆ ಗೊತ್ತಿರ್ಬೋದು, ಹೋಗದವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಹೋದವ್ರಿಗೆ ಕೂಡ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಹೇಗೆಂದ್ರೆ when you hear Prabhupada's class, when you read Prabhupada's book, everything will be revealed. After everything is revealed, then you go Vrindavan, you can see Vrindavan. ಇಲ್ಲದ್ರೆ ನಾವು ವೃಂದಾವನ ಹೇಗೆ ಅಂದ್ರೆ ಈ ನಿರ್ಮಲ್ ಟ್ರಾವೆಲ್ಸ್ ಇನ್ನೊಂದು ಟ್ರಾವೆಲ್ಸ್ ಅಲ್ಲಿ ಹೋಗ್ತಾರೆ ಎಂತಂದ್ರೆ ಈ ಅವ್ರು ಹೋಗುವಂತ ಹೆಚ್ಚಾಗಿ ವೈಷ್ಣವಿ ದೇವಿ ಮತ್ತೆ ವೈಷ್ಣವಿ ದೇವಿ ಹೋಗ್ತಾರೆ. ಎಲ್ಲಿಯಾದ್ರು ನಾರ್ತ್ ಮೇಲೆ ಹೋಗ್ತಾರೆ. ಮತ್ತೆ ಅಲ್ಲಿಂದ ಬರುವಾಗ
ಮಥುರೆಗೆ ಹೋಗ್ತಾರೆ, ಜೈಲಿಗೆ. ಮತ್ತೆ ಇಲ್ಲಿ ವೃಂದಾವನದಲ್ಲಿ ಜಸ್ಟ್ ಒಂದು ದಾರಿಯಲ್ಲಿ ಬರೋ ಒಂದು ದೇವಸ್ಥಾನ, ಇದು ವೃಂದಾವನ ಅಷ್ಟೇ. ನಾನು ಕೂಡ ವೃಂದಾವನಕ್ಕೆ ಹೋದೆ. ಎಂತ ಹೋದೆ ವೃಂದಾವನ. ಡಿವೋಟೀಸ್ ಒಟ್ಟಿಗೆ ಹೋಗ್ಬೇಕು ವೃಂದಾವನ ಅಂದ್ರೆ. ಡಿವೋಟೀಸ್ ಒಟ್ಟಿಗೆ ಹೋಗುವಾಗಲೇ ಅರ್ಥವಾಗುವುದಿಲ್ಲ. ಡಿವೋಟೀಸ್ ಹೋಗುವಾಗಲೇ ಅವರ್ ಕಾನ್ಶಿಯಸ್ನೆಸ್ ವಿಲ್ ಬಿ ಟೋಟಲಿ ಮೆಟೀರಿಯಲ್. ವೃಂದಾವನದಲ್ಲಿ ಇದ್ದೇವೆ, ನಾವು ಯೋಚನೆ ಮಾಡುವಂಥದ್ದು ಮನೆ ಇದೆ, ಈ ರೀತಿ ಎಲ್ಲ ಆಗ್ತದೆ. ಸೊ ಫಸ್ಟ್ ಆಫ್ ಆಲ್ ವೃಂದಾವನಕ್ಕೆ ಹೋಗುವಾಗ ನಮ್ಮ ಮೂಡ್ ಯಾವ ರೀತಿ ಇರ್ತದೆ? ವಿ ಆರ್ ಇನ್ ವೃಂದಾವನ್, ಬಟ್ ಅವರ್ ಕಾನ್ಶಿಯಸ್ನೆಸ್ ಈಸ್ ನಾಟ್ ಇನ್ ವೃಂದಾವನ್. ಸೊ ಈ ರೀತಿ ಇರುವಾಗ ಹೌ ವಿ ಕ್ಯಾನ್ ಬಿಕಮ್ ಗೋಪಿ? ಹೇಗೆ? ಸಾಧ್ಯವೇ ಇಲ್ಲ. ನೋ ಚಾನ್ಸ್ ಅಟ್ ಆಲ್. ಆದ್ರೂ ಕೂಡ ನಾವು ಬಯಸ್ಬೇಕಂತೆ, ಆದ್ರೂ ಕೂಡ ನಾವು ಇಚ್ಛೆ ಮಾಡ್ಬೇಕಂತೆ. ಸೊ ಇಲ್ಲಿ ಹೇಳುವಂಥದ್ದು ಎಂತ ಹೇಳ್ತಿದ್ದಾರೆ ಇಲ್ಲಿ? ವೇದಗಳ ಮೇಲೆ ಪರಮಾಧಿಕಾರ ಹೊಂದಿದ ವೇದವ್ಯಾಸರು ನಾಯಂ ಸುಖ ಪೋ ಭಗವಾನ್ ಎಂದು ಪ್ರಾರಂಭವಾಗುವ ಶ್ಲೋಕವನ್ನು ರಚಿಸಿದರು. ಕಾರಣ ಗೋಪಿಯರನ್ನು ಬಿಟ್ಟು ಬೇರೆ ಯಾವ ದೇಹಗಳು ರಾಸಲೀಲೆಯನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಲಕ್ಷ್ಮಿ ಕೂಡ ಇಲ್ಲ, ಲಕ್ಷ್ಮಿ ಕೂಡ ಇಲ್ಲ. ಇಲ್ಲ. ಎಸ್, ಈಗ ನಾವು ಭಾವಾರ್ಥ ನೋಡುವ. ಭಾವಾರ್ಥದಲ್ಲಿ ಪ್ರಪದ್ಯ ಅಂತ ಹೇಳ್ತೇನೆ ನೋಡುವ. ಈ ಶ್ಲೋಕವು ಭಗವದ್ಗೀತೆಯ 9.25 ಶ್ಲೋಕವನ್ನು ದೃಢಪಡಿಸುತ್ತದೆ. ಯಾಂತಿ ದೇವ ವೃತಾದೇವ ಪಿತೃಯಾಂತಿ ಪಿತೃವೃತ ಭೂತಾನಿ ಯಾಂತಿ ಭೂತೇಜ ಯಾಂತಿ ಮಧ್ಯಾಜಿನು ಅಪಿಮಾಂ. ಶ್ರೀಕೃಷ್ಣ ಹೇಳಿದನು, ಯಾರು ದೇವತೆಗಳನ್ನು ಆರಾಧಿಸೋರೋ ಅಂತವರು ದೇವತೆಗಳ ನಡುವೆ ಜನ್ಮ ತಾಳುತ್ತಾರೆ. ಯಾರು ಪಿತೃಗಳನ್ನ ಆರಾಧಿಸೋ ಅವರು ಪಿತೃಗಳನ್ನು ಹೋಗುತ್ತಾರೆ. ಯಾರು ಭೂತಗಳನ್ನ ಆರಾಧಿಸೋ ಅವರು ಅಂತ ಜೀವಿಗಳ ನಡುವೆ ಜನಿಸುತ್ತಾರೆ. ಯಾರು ನನ್ನ ಆರಾಧ ಅವರು ನನ್ನ ಪಡೆಯುತ್ತಾರೆ, ನನ್ನೊಂದಿಗೆ ಜೀವಿಸುತ್ತಾರೆ. ಎಸ್, ಓಕೆ. ಇದನ್ನೀಗ ನಾವು ಸ್ವಲ್ಪ ತಿಳಿಯುವ. ಈಗ ಸಪೋಸ್ ನೀವೀಗ ಬಾಂಬೆಯಲ್ಲಿ ಇದ್ದೀರಿ, ನಿಮಗೆ ಮಂಗಳೂರಿಗೆ ಬರಬೇಕು. ನೀವು ಕೋಲ್ಕತ್ತಾದ ಟ್ರೈನಲ್ಲಿ ಕೂತ್ಕೊಂಡಿದ್ದೀರಿ, ಹೌರಾ? ನೀವೀಗ ಮಂಗಳೂರಿಗೆ ಬರ್ತೀರಾ ಅಲ್ಲ ಕೋಲ್ಕತ್ತಾಕ್ಕೆ ಹೋಗ್ತೀರಾ? ಎಸ್, ಯಾರು ಹೇಳ್ತೀರಿ? ಹರೇ ಕೃಷ್ಣ. ಕೋಲ್ಕತ್ತಾ. ಯಾಕೆ ಮಂಗಳೂರಲ್ಲ? ಟ್ರೈನ್ ಹತ್ತಿರದ ಕೋಲ್ಕತ್ತಾ ಟ್ರೈನ್ ಹತ್ತಿದಾಗ ಅಲ್ಲಿ ಮಂಗಳೂರಿಗೆ. ಕೋಲ್ಕತ್ತಾ ಟ್ರೈನ್ ಹತ್ತಿದ್ದೀರಿ, ಅದರಲ್ಲಿ ಕೋಲ್ಕತ್ತಾ, ಮಂಗಳೂರಲ್ಲ. ಎಸ್, ಬೇರೆಯವ್ರು ಎಂತಾದ್ರು ಹೇಳ್ಬೋದು ಇದಕ್ಕೆ. ಯಾಕೆ ನಾವು ಮಂಗಳೂರಿಗೆ ಬರೋದಿಲ್ಲ? ಅದಿರೋ ಸ್ಟೇಷನ್ ಕೋಲ್ಕತ್ತಾ ಗುರುಜಿ. ಅದರ ರೂಟೇ ಕೋಲ್ಕತ್ತಾ. ಎಸ್, ಯಾರಾದ್ರು ಬಾಂಬೆ ಅವರು ಇದ್ದೀರಾ ಇಲ್ಲಿ? ಬಾಂಬೆ ಅವರು ಯಾರಿಲ್ವಾ? ಎಸ್ ಪ್ರಭುಜಿ, ನಾನಿದ್ದೇನೆ. ಓಕೆ, ನೋಡಿ, ಬಾಂಬೆ ಅವರಿಗೆ ಬರಿದ್ದಾರೆ. ಹಾಗಾಗಿ ಬಾಂಬೆಯಲ್ಲಿ ಕುತ್ಕೊಂಡು ನೀವು ಮಂಗಳೂರಿಗೆ ಬರೋ ಟ್ರೈನಲ್ಲಿ ಬರ್ಬೇಕು. ನೀವು ಮಂಗಳೂರು ಬರೋ ಟ್ರೈನಲ್ಲಿ ಬಂದ್ರೆ ನೀವು ಲೋಕಮಾನ್ಯ ಅಲ್ಲಿಂದ ನೀವು ಈಚೆ ಬರ್ಬೋದು. ನೀವು ಅಲ್ಲಿಂದ ಹೌರಾ ಹೋಗುವ ಟ್ರೈನಲ್ಲಿ ಕುತ್ಕೊಂಡು ನೀವು ಹೌರಾಕ್ಕೆ ಹೋಗ್ತೀರಿ, ಮಂಗಳೂರಿಗೆ ಬರೋದಿಲ್ಲ. ಅದೇ ರೀತಿ ಕೆಲವರು ಹೇಳ್ತಾರೆ, ಯಾವುದು ಕೂಡ ನಡೀತದಪ್ಪ, ಯಾವುದು ಕೂಡ. ಈಗ ನಾನು ನಿಮ್ದೊಂದು ಎಕ್ಸಾಂಪಲ್ ಎಂತ ಅಂದ್ರೆ, ಅದೇ ಇದು ಆಲ್ಮೋಸ್ಟ್ ಒಂದು 8 years ಬ್ಯಾಕ್. ಎಸ್, 8 years ಬ್ಯಾಕ್. ಇದಕ್ಕೆ ಯಾವುದಕ್ಕೆ ಮ್ಯಾರಥಾನ್ ಟೈಮಲ್ಲಿ, ಡಿಸೆಂಬರ್ ಟೈಮಲ್ಲಿ ಎಲ್ಲಿಗೆ ಹೋದದ್ದು? ಎಲ್ಲಿಗೆ? ಕೇರಳಕ್ಕೆ. ಕೇರಳದಲ್ಲಿ ಅಯ್ಯಪ್ಪ ಸ್ವಾಮಿ ಆ ಟೈಮಲ್ಲಿ ಸೀಸನ್. ಹಾಗೆ ಒಂದು ಕಡೆ ಹೋದೆ, ಅಲ್ಲಿ ದೊಡ್ಡ ಅವ್ರದ್ದು ಫಂಕ್ಷನ್ ಆಗ್ತಾ ಇತ್ತು. ಅಲ್ಲಿ ಹೋಗಿ ಮ್ಯಾನೇಜ್ಮೆಂಟ್ ಅದು ಹೋಗಿ ಕೇಳಿದೆ, ನನಗೆ ಇಲ್ಲಿ ನನ್ನ ಗಾಡಿ ಇಡ್ಬೋದಾ ಅಂತ. ಹಾಗೆ ಅವರು ಎಂತಂದ್ರೆ ಒಬ್ಬರದ್ದು ಕೇಳಿದೆ, ಅವ್ರು ಹೇಳಿದ್ರು ನಮ್ದು ಪ್ರೆಸಿಡೆಂಟ್ ಹತ್ರ ಕೇಳುವ ಅಂತ ಅವ್ರು ಹೇಳಿದೆ.
ಇವರು ಕೂಡ ನಾವೆಲ್ಲ ಒಂದೇ. ಅಕ್ಕಿಯಿಂದ ಇಡ್ಲಿ ಆಗುದಂತೆ, ದೋಸೆ ಆಗುದಂತೆ, ರೈಸ್ ಆಗುದಂತೆ, ಹಾಗೆ ಎಲ್ಲ ಒಂದೇ, ಎಲ್ಲ ಒಂದೇ. ಹೇಗೆ ಒಂದೇ ಆಗುವಂಥದ್ದು? ನೀವು ಹೌರದು ಟ್ರೈನಲ್ಲಿ ಕೂತ್ಕೊಂಡ್ರೆ ನೀವು ಹೌರಾಕ್ಕೆ ಹೋಗ್ತೀರಿ, ಮಂಗಳೂರಿಗೆ ಬರುವುದಿಲ್ಲ. ಹೇಗೆ ಒಂದೇ ಆಗುವಂಥದ್ದು? ಒಂದೇ ಆಗ್ಲಿಕ್ಕೆ ಆಗುವುದಿಲ್ಲ. ನಿಮಗೆ ಮಂಗಳೂರಿಗೆ ಬರ್ಬೇಕಿದ್ರೆ ನೀವು ಮಂಗಳೂರು ಟ್ರೈನಲ್ಲೇ ಹತ್ಬೇಕು, ಅವರ ಟ್ರೈನಲ್ಲಿ ಅಲ್ಲ. ಅದೇ ರೀತಿ ಇಲ್ಲಿ ಹೇಳುವಂಥದ್ದು, ದೇವತೆಗಳನ್ನು ಪೂಜೆ ಮಾಡಿದ್ರೆ ನಾವು ದೇವತೆಗಳಿಗೆ ಹೋಗ್ತೇವಂತೆ. ಪಿತೃಗಳನ್ನು ಪೂಜೆ ಮಾಡಿದ್ರೆ ಪಿತೃಲೋಕಕ್ಕೆ, ಭೂತಗಳನ್ನು ಪೂಜೆ ಮಾಡಿದ್ರೆ ಭೂತಲೋಕಕ್ಕೆ, ನನ್ನನ್ನು ಪೂಜೆ ಮಾಡಿದರೆ, ಒಂದು ನಿಮಿಷ, ನನ್ನನ್ನು ಪೂಜೆ ಮಾಡಿದರೆ ನನ್ನ ಧಾಮಕ್ಕೆ ಬರ್ತೀಯ ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ನಾವೀಗ ಡಿಸೈಡ್ ಮಾಡಬೇಕು ಯಾರನ್ನು ಪೂಜೆ ಮಾಡಿದ್ರೆ ಎಲ್ಲಿ ಹೋಗ್ಬೋದು ಅಂತ. ಈಗ ದೇವತೆ ಲೋಕ ಫೈನಲ್ ಅಲ್ಲ, ದೇವತೆ ಲೋಕ ಹೋದ್ರೂ ಕೂಡ ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ಉಂಟು. ನೆಕ್ಸ್ಟ್ ಪಿತೃಲೋಕ ಫೈನಲ್ ಅಲ್ಲ, ಜನ್ಮ ಮೃತ್ಯು ಜರ ವ್ಯಾಧಿ ಉಂಟು. ಪಿತೃಲೋಕ ಆಗ್ತದೆ. ನೆಕ್ಸ್ಟ್ ಯಾವ್ದು ಲೋಕ? ಭೂತ, ಅದು ಕೂಡ ಅಲ್ಲ. ಲಾಸ್ಟ್ ಇದು ಮಧ್ಯ ಅಭಿಮಾಮ. ನನ್ನನ್ನು ಪೂಜೆ ಮಾಡಿದ್ರೆ ನನ್ನ ಲೋಕಕ್ಕೆ ನೀನು ಬರ್ತೀಯ, ಆದ್ರೆ ನನ್ನ ಲೋಕಕ್ಕೆ ಬಂದ್ರೆ ನಿನಗೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ. ಇದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್. ಹಾಗಾಗಿ ಈ ಭೌತಿಕ ಲೋಕದಲ್ಲಿ ಎಲ್ಲ ಬದ್ಧ ಜೀವಿಗಳು ಅವರು ಅವರ ದೇಹವನ್ನು ಚೇಂಜ್ ಮಾಡ್ತಾ ಇರ್ತಾರೆ. ದೇಹವನ್ನು ಚೇಂಜ್ ಮಾಡುದಂದ್ರೆ ಒಂದು ಬಟ್ಟೆ ತೆಗೆದು ಇನ್ನೊಂದು ಬಟ್ಟೆನ ಹಾಕುವಂಥದ್ದು. ಈಗ ಆತ್ಮ ಯಾವಾಗ ಶುದ್ಧ ಆಗ್ತದೆ, ಪ್ಯೂರಿಫೈ ಆಗುವಂಥದ್ದು, ಅದು ಕೃಷ್ಣ ಪ್ರಜ್ಞೆಯಿಂದ. ಹಾಗೆ ಅಂತಂದ್ರೆ ಈ ದೇಹ ಇಲ್ಲ ಅಂತೆ, ಈ ದೇಹ ಬಟ್ಟೆ ಇದ್ದಾಗೆ, ಆಗ ನೋ ಮೋರ್ ಬಟ್ಟೆ, ಆಗ ಬಟ್ಟೆ ಇಲ್ಲ. ಆಗ ಅವನಿಗೆ ಯಾವುದೇ ಭೌತಿಕ ದೇಹ ಇಲ್ಲ. ಇದನ್ನು ತಿಳಿಬೇಕು. ಅಂತ ಆತ್ಮ ಅವನ ಒರಿಜಿನಲ್ ಪೊಸಿಷನ್ ಅಲ್ಲಿ ಇರ್ತಾನಂತೆ. ಒರಿಜಿನಲ್ ಪೊಸಿಷನ್ ಅಂದ್ರೆ ಸ್ಪಿರಿಚುವಲ್ ಐಡೆಂಟಿಟಿ. ಇದು ಹೇಗೆ ಸಾಧ್ಯ? ಇದು ಕೃಷ್ಣ ಪ್ರಜ್ಞೆಯಿಂದ ಸಾಧ್ಯ. ಅದಕ್ಕೆ ಕೃಷ್ಣ ಪ್ರಜ್ಞೆ ಎಂತ ಹೇಳುವಂಥದ್ದು ಮಾಮೂಲಿ ಅಲ್ಲ. ಇದು ನಿಮಗೆ ಈ ಕೃಷ್ಣ ಪ್ರಜ್ಞೆ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಬಟ್ಟೆ ಇಲ್ಲ, ನೋ ಮೋರ್ ಬಟ್ಟೆ. ಅಂದ್ರೆ ಈ ಭೌತಿಕ ದೇಹ ಇಲ್ಲ. ಭೌತಿಕ ದೇಹ ಅಂದ್ರೆ ಒಂದು ಬಟ್ಟೆ ತೆಗೆದು ಇನ್ನೊಂದು ಬಟ್ಟೆ ಹಾಕುವಂಥದ್ದು. ಬಟ್ಟೆ ಇಲ್ಲ, ಪ್ರಭುಪಾದ ಹೇಳುವಂತಿಲ್ಲ ಭಾವಾರ್ಥದಲ್ಲಿ. ಹಾಗಾಗಿ ನಾವು ಇದಕ್ಕೆ ಪ್ರಯತ್ನ ಮಾಡಬೇಕು. ಈಗ ಹೇಗಂದ್ರೆ, ಈಗ ನೋಡಿ ನಮ್ದೆಲ್ಲ ಈಗ ಇಚ್ಛೆ, ವಿ ವಾಂಟ್ ಟು ಬಿಕಮ್ ಗೋಪಿ ಅಂಡ್ ವಿ ವಾಂಟ್ ಟು ಡ್ಯಾನ್ಸ್. ವಿ ವಾಂಟ್ ಟು ಡ್ಯಾನ್ಸ್ ಇನ್ ರಾಸಲೀಲಾ. ಎಸ್. ಆದ್ರೆ ಸಪೋಸ್ ಈಗ ಒಬ್ಬ 10th ಆಗಿದೆ ಅವನಿಗೆ 240 ಮಾರ್ಕ್, ಅಂದ್ರೆ ಎಲ್ಲದಲ್ಲಿ 40 ಜಸ್ಟ್ ಪಾಸ್ ಅವಾಗ ಹೋಗಿ ನನಗೆ PCM B ಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತೆ ಬಯಾಲಜಿ, ಸೈನ್ಸ್. ಈಗ ಯಾರಾದ್ರೂ ಸೀಟ್ ಕೊಡ್ತಾರ ಅವನಿಗೆ? ಎಸ್, ಫಸ್ಟ್ ಕ್ವಶನ್, ಯಾರಾದ್ರೂ ಸೀಟ್ ಕೊಡ್ತಾರ ಅವನಿಗೆ? ನೋ ಪ್ರಭು. ಇಲ್ಲ. ಇಲ್ಲ ಪ್ರಭು, ಕೊಡುವುದಿಲ್ಲ ಪ್ರಭು. ಕೊಡುವುದಿಲ್ಲ. ಈಗ ಸಪೋಸ್ ಈಗ ಅವ ಪೊಲಿಟಿಷಿಯನ್ ನಮಗ, MLA ನಮಗ, MP ಮಗ, ಇನ್ಫ್ಲುಯೆನ್ಸ್ ಅಲ್ಲಿ ಅವನಿಗೆ ಸಿಕ್ಕಿ ಕೂಡ ಎಂತ ಲಾಭ ಉಂಟಾ? ಇಲ್ಲ, ಫೇಲ್ ಆಗ್ತಾನೆ ನಾವು ಅಷ್ಟೇ. ಯಾಕೆ ಲಾಭ ಇಲ್ಲ? ಅವನಿಗೆ ಕೆಪಾಸಿಟಿ ಇಲ್ಲ, ಎಬಿಲಿಟಿ ಇಲ್ಲ. ಅವನಿಗೆ ಅರ್ಥವಾಗುದಿಲ್ಲ.
ಎಬಿಲಿಟಿ ಇಲ್ಲ. ಅವನಿಗೆ ಅರ್ಥ ಈಗ ಸಪೋಸ್ ಅವ PCM-B ತೆಗ್ದ, ಯಾವುದೇ PCM-C PCM-B ಯಾವುದೇ ತೆಗ್ದು PCM-A ಅಂದ್ರೆ ಡಾಕ್ಟರ್ ಆಗ್ಲಿಕ್ಕೆ ಓಕೆ, PCM-B ತೆಗ್ದ, ಅವನಿಗೆ ಡಾಕ್ಟರ್ ಮಾಡ್ಬೇಕು. ಅವನ ತಂದೆ ಪೊಲಿಟಿಷಿಯನ್, ಹಣ ಕೊಟ್ಟಿದ್ದಾರೆ, ತುಂಬಾ ಖರ್ಚು ಮಾಡಿದ್ದಾರೆ. ಎಷ್ಟೋ ಎಂತ ಹೇಳುವಂಥದ್ದು, ಎಷ್ಟೋ ಲಕ್ಷಗಟ್ಟಲೆ ಹಣ ಕೊಟ್ಟಿದ್ದಾರೆ. ಹಾ, ಓ ಸ್ವಿಚ್ ಆನ್ ಬಸ್, नीचे रखो, डोर क्लोज करो. ಓಕೆ. ಹಾಗಾಗಿ ಈಗ ಸಪೋಸ್ ಅವನಿಗೆ PUC ಸೈನ್ಸ್ ಸೀಟ್ ಸಿಕ್ತು, ಅಲ್ಲಿ ಕೂಡ ಪ್ರಯೋಜನ ಇಲ್ಲ ಅಂತ. ಅವನಿಗೆ ಫಿಸಿಕ್ಸ್ ಕ್ಲಾಸ್ ಮಾಡುವಾಗ ಅರ್ಥ ಆಗ್ಲಿಕ್ಕಿಲ್ಲ, ಅವನಿಗೆ ಕೆಮಿಸ್ಟ್ರಿ ಮಾಡುವಾಗ ಅರ್ಥ ಆಗ್ಲಿಕ್ಕಿಲ್ಲ, ಅವನಿಗೆ ಮ್ಯಾಥ್ಸ್ ಮಾಡುವಾಗ ಅರ್ಥ ಆಗ್ಲಿಕ್ಕಿಲ್ಲ, ಬಯಾಲಜಿ ಅರ್ಥ ಆಗ್ಲಿಕ್ಕಿಲ್ಲ. ಎಕ್ಸಾಮ್ ಅಲ್ಲಿ ದೊಡ್ಡ ಸೊನ್ನೆ ಬರ್ಬೋದು ಅವನಿಗೆ. ಅದೇ ರೀತಿ ನಾವು ಕೂಡ ಈಗ ಅವರ್ ಡಿಸೈರ್ ಇಸ್ ಟು ಡ್ಯಾನ್ಸ್ ವಿತ್ ಕೃಷ್ಣ ಲೈಕ್ ಎ ಗೋಪಿ, ಬಟ್ ವೆದರ್ ವಿ ಆರ್ ಕ್ವಾಲಿಫೈಡ್. ನಾವು ಈ ಭೌತಿಕ ಬಟ್ಟೆ ಬೇಡ ಆ ನೆಲೆಗೆ ನಾವು ಬಂದಿದ್ದೇವಾ? ಅಂದ್ರೆ ನಮ್ಮ ಸ್ಪಿರಿಚುವಲ್ ಐಡೆಂಟಿಟಿಗೆ ಬಂದಿದ್ದೇವಾ? ಎಸ್, ಯಾರಾದ್ರೂ ಬಂದವರು ಇದ್ದೀರಾ? ಒಂದ್ ನಿಮಿಷ. ಎಸ್, ಯಾರಾದ್ರೂ ಈ ಐಡೆಂಟಿಟಿಗೆ ಬಂದವರು ಇದ್ದೀರಾ? ನೋ ಪ್ರಭು. ಇಲ್ಲ ಪ್ರಭುಜಿ. ಓಕೆ. ಯಾರಾದ್ರೂ ಇದ್ದೀರಾ? ಅಂದ್ರೆ ನನ್ಗೆ ಇನ್ನು ಬಟ್ಟೆ ಇಲ್ಲ, ನೋ ಮೋರ್ ಬಾಡಿ, ನಾನು ಟೋಟಲಿ ಸ್ಪಿರಿಚುವಲ್ ಆಗಿದ್ದೇನೆ. ನಾನು ಈ ದೇಹ, ನನ್ನ ಈ ದೇಹ ಬಿಟ್ಟ ಮೇಲೆ, ಅಂದ್ರೆ ಈ ಬಟ್ಟೆ ಬಿಟ್ಟ ಮೇಲೆ ನನಗೆ ಯಾವುದೇ ಬಟ್ಟೆ ಇಲ್ಲ, ನಾನು ಭಗವಂತನ ಧಾಮಕ್ಕೆ ಹೋಗ್ತೇನೆ, ಅದು ಕೂಡ ಗೋಲೋಕಕ್ಕೆ ಹೋಗ್ತೇನೆ, ಅಲ್ಲಿ ನಾನು ರಾಸ ಲೀಲೆ ಕುಣಿತೇನೆ. ಯಾರಾದ್ರೂ ಇದ್ದೀರಾ ಹೀಗೆ? ಬೇರೆಯವ್ರು ನೋಡಿ, ಇಬ್ಬರು ಇಲ್ಲ ಅಂತ, ಉಳಿದವರಾಗಿದ್ದೀರಾ? ಮಾತಾಡಿ. ಇಲ್ಲ ಪ್ರಭುಜಿ. ಇಲ್ಲ ಪ್ರಭುಜಿ. ಯಾರು ಇಲ್ಲ ಪ್ರಭು. ಓಕೆ ಓಕೆ. ಎಸ್, ನೋಡಿ ಗೊತ್ತಾಗ್ಬೇಕಲ್ಲ. ಹೇಗಂದ್ರೆ ಈಗ ಡಾಕ್ಟರ್ ಮಲ್ಲಿಕಾ ಮಾತಾಜಿ ಇದ್ದಾರೆ, ಅವರು ಡಾಕ್ಟರ್, ಅವ್ರು ಕೇಳ್ತಾರೆ ಪೇಷಂಟ್ ಹತ್ರ. ಈಗ ಪೇಷಂಟ್ ಸಪೋಸ್ ತಲೆನೋವು ಅಂತ ಹೇಳ್ತಾರೆ, ಸಿಕ್ಕಾಪಟ್ಟೆ ತಲೆನೋವು. ಅವ್ರು ಕೇಳ್ತಾರೆ, ನಿನ್ನೆ ಎಷ್ಟೊತ್ತಿಗೆ ಮಲಗಿದ್ದು, ಈ ರೀತಿಯಲ್ಲಿ ಕೇಳ್ತಾರೆ. ಅಂದ್ರೆ ಈಗ ನಾನು ಡಾಕ್ಟರ್ ಅಲ್ಲ, ಆದ್ರೆ ಪೇಷಂಟ್ ಆಗಿ ಹೋಗುವಾಗ ಡಾಕ್ಟರ್ ಎಂತೆಲ್ಲ ಕೇಳ್ತಾರೆ ಅದು ಗೊತ್ತುಂಟು. ಮತ್ತೆ 2-3 ದಿವಸ ಹೇಗೆ ಮಲಗಿದ್ದೀಯಾ, ಫುಡ್ ಹೇಗೆ ತಗೊಂಡಿದ್ದೀಯಾ, ಇದನ್ನೆಲ್ಲ ಕೇಳ್ತಾರೆ. ಮತ್ತೆ ಎಂತಾದ್ರೂ ಸ್ಟ್ರೆಸ್ ಆಗಿದ, ಇನ್ನೊಂದಾಗಿದ, ಮತ್ತೊಂದಾಗಿದ ಎಲ್ಲ ಕೇಳ್ತಾರೆ. ಜಗಳ ಆಗಿದ, ಮನೆಯಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ಜಗಳ ಆಗಿದ, ಅದಾಗಿದೆ ಇದಾಗಿದ, ತುಂಬೆಲ್ಲ ಡಾಕ್ಟರ್ ಕೇಳ್ತಾರೆ. ಮತ್ತೆ ಮದ್ದು ಕೊಡುವಂಥದ್ದು. ಅದೇ ರೀತಿ ನಾವು ಕೂಡ ನಮ್ದು ಇಚ್ಛೆ, ವಿ ವಾಂಟ್ ಟು ಡ್ಯಾನ್ಸ್. ಈಗ ನಿನ್ನೆ ನಾವು ಕುಣಿದಿದ್ದೇವೆ, ಬಲರಾಮ್ ಜಯಂತಿ, ಡಿಸೈರ್ ಟು ಡ್ಯಾನ್ಸ್. ಸೊ ವಿ ಹ್ಯಾವ್ ಟು ಪ್ರಾಕ್ಟೀಸ್ ಹಿಯರ್. ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಡಿಸೈರ್ ಇಸ್ ಗುಡ್. ಐ ವಾಂಟ್ ಟು ಡ್ಯಾನ್ಸ್ ವಿತ್ ಕೃಷ್ಣ ಲೈಕ್ ಗೋಪಿ. ಎಸ್, ವೆರಿ ಗುಡ್. ಬಟ್ ಯು ಪ್ರಾಕ್ಟೀಸ್ ಹಿಯರ್. ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ಬೇಕಂತ ಡ್ಯಾನ್ಸ್ ಮಾಡುವಂಥದ್ದು. ಬಿಕಾಸ್ ದಟ್ ಡ್ಯಾನ್ಸ್ ಇಟ್ ವಿಲ್ ಕಂಟಿನ್ಯೂ ಫಾರ್ 1 ಕಲ್ಪ. ಒಂದು ಕಲ್ಪ ಬ್ರಹ್ಮನ ಪೂರ್ತಿ ರಾತ್ರಿ ಡ್ಯಾನ್ಸ್ ಆಗ್ತಾ ಇರ್ತದೆ. ಬ್ರಹ್ಮನ ದಿನ ಆಗುವಾಗ ಡ್ಯಾನ್ಸ್ ಸ್ಟಾಪ್ ಆಗುವಂಥದ್ದು ನಮಗೆ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಲ್ಪ. ಒಂದು ಕಲ್ಪ ಡ್ಯಾನ್ಸ್. ಹಾಗಾಗಿ ಅಂದ್ರೆ 43,20,000 years ಒಂದು ಕಲ್ಪ ಆಗ್ತದೆ ಮೋಸ್ಟ್ಲಿ. ಅಷ್ಟು ಸಮಯ ಡ್ಯಾನ್ಸ್ ಮಾಡ್ತಾರೆ. ಈಗ ನಾವು ಅರ್ಧ ಗಂಟೆ ಡ್ಯಾನ್ಸ್ ಮಾಡುವಾಗ ನಮಗೆ ಟಯರ್ಡ್ ಆಗ್ತದೆ. ಯಾಕಂದ್ರೆ ನಾವು ಈ ಕುಣಿಯುವಂಥದ್ದು
in this material body. This material body is fit for nothing. ಇದು ಡ್ಯಾನ್ಸ್ ಮಾಡ್ಲಿಕ್ಕೆ ಇರುವಂತದಲ್ಲ ಎಂತ ಹೇಳುವಂತದ್ದು, ಕಂಟಿನ್ಯೂಸ್ ಆಗಿ. ಈಗ ವಕ್ರೇಶ್ವರ್ ಪಂಡಿತ್, he was dancing 72 hours. His body is not this material body. That body is spiritual, is associate. Chaitanya Mahaprabhu, he was dancing continuously because his body is not material, spiritual body. Whereas now, namdu body, it is material. ನಮ್ದು ದೇಹ ಭೌತಿಕ, ನಮ್ಗೆ ಇಲ್ಲಿ ಆ ರೀತಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಬಟ್ ವಿ ಹ್ಯಾವ್ ಟು ಸ್ಟಾರ್ಟ್ ಡೂಯಿಂಗ್. ನಾವು ಪ್ರಾರಂಭಿಸ್ಬೇಕಂತೆ. ಯಾಕೆ ಪ್ರಾರಂಭಿಸಬೇಕು? ಬೈ ಡ್ಯಾನ್ಸಿಂಗ್ ಹಿಯರ್ ಕೃಷ್ಣ ವಿಲ್ ಸಿ ಯುವರ್ ಸಿನ್ಸಿಯಾರಿಟಿ. ನಾಟ್ ಓನ್ಲಿ ಬೈ ಡ್ಯಾನ್ಸಿಂಗ್, ಬೈ ಪ್ರಾಕ್ಟೀಸಿಂಗ್ ಆಲ್ಸೋ. ಇವತ್ತೊಂದು ನೋಡಿ, ಇದು ನಿಮ್ಗೆ ನಿಮ್ಮ ಆಧ್ಯಾತ್ಮಿಕಕ್ಕೆ ತುಂಬಾ ಅಂದ್ರೆ ಯೂಸ್ಫುಲ್ ಆಗ್ಬಹುದು. ಒಂದು ಡಿವೋಟಿ ಇದು ಎಂತಂದ್ರೆ ಪೇಂಟ್ ಎಲ್ಲ ಹೊಡಿದ್ದಾರೆ, ಫುಲ್ ಎಂತ ಹೇಳುವಂತದ್ದು ಘಾಟ್ ಬರ್ತಾ ಉಂಟು. ಕೃಷ್ಣ ಎಸ್, ಓಕೆ. ಹಾಗೆ ಒಂದು ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗ್ಬೋದು. ಒಂದು ಡಿವೋಟಿ, ಅವರಿಗೆ ನಮ್ಮ ಪ್ರೆಸಿಡೆಂಟ್ ಸ್ವಲ್ಪ ಬೈದ್ರು, ನಿನ್ನೆ ಅಲ್ಲ ಇವತ್ತಲ್ಲ ನಿನ್ನೆ ಬೆಳಿಗ್ಗೆ. ಅವ್ರದ್ದು ಮಿಸ್ಟೇಕ್ ಇಲ್ಲ, ಬೈದ್ರು, ಫುಲ್ ಅಪ್ಸೆಟ್ ಆಗಿದ್ರು. ಈಗ ನಾನು ಅವರಿಗೆ ಒಂದು 15 minutes ಅವ್ರಿಗೆ ಟೀಚಿಂಗ್ ಮಾಡಿದೆ, ನನ್ನ ಎಕ್ಸ್ಪೀರಿಯನ್ಸ್. ಈಗ ಅವರು ಅಂದ್ರೆ ಟೋಟಲಿ ಸರಿಯಾದ. ಅದು ಎಂತ ಟೀಚಿಂಗ್ ಅಂತ ನಾನು ಹೇಳ್ಬೋದು. ಸರ್ಟನ್ ಟೀಚಿಂಗ್ ಮಾಡಿದೆ ನಾನು ಅವರಿಗೆ. ವಾಟ್ ಐ ಆಮ್ ಫಾಲೋಯಿಂಗ್, ನಾನು ಹೇಗೆ ತಗೊಳ್ತೇನೆ ಅಂದ್ರೆ ಆ ರೀತಿ ಆಗುವಾಗ ಅದನ್ನೆಲ್ಲ ಹೇಳಿದೆ. ಹೀಗೆ ಆಗ. ಹಾಗಾಗಿ ನಾಟ್ ಓನ್ಲಿ ಡ್ಯಾನ್ಸಿಂಗ್, ವಿ ಹ್ಯಾವ್ ಟು ಡೂ ಡಿವೋಷನಲ್ ಸರ್ವಿಸ್. ಖಾಲಿ ನಾನು ಮನೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತೇನೆ, ಡಿವೋಷನಲ್ ಇಲ್ಲ. ಯು ಹ್ಯಾವ್ ಟು ಡ್ಯಾನ್ಸ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ಡಿವೋಷನಲ್ ಸರ್ವಿಸ್. Krishna will see your sincerity, your dedication. ಇದನ್ನೆಲ್ಲ ನೋಡ್ತಾನೆ ಭಗವಂತ ನೋಡಿ, yes, this person is capable of dancing with me in Rasa Lila. Then Krishna will sanction. Not that by our own capacity, ನಮ್ಮ ಕೆಪಾಸಿಟಿ ಇಂದ ಆಗುವಂತದಲ್ಲ. Krishna has to sanction. Why he will sanction? ಯಾಕೆ ಅವ್ರು ಸ್ಯಾಂಕ್ಷನ್ ಮಾಡ್ತಾನೆ? This person ನೋಡ್ತಾನೆ, what devotional service he is doing? He is not doing any devotional service. ಮಾಡ್ತಾನೆ ಇಲ್ಲ ಭಕ್ತಿ ಸೇವೆ. ಗ್ರಾಂಟ್ ಮಾಡ್ತಾನ? ಇಲ್ಲ. ಹಾಗಾಗಿ ಡಿಸೈರ್ ಒಳ್ಳೇದು, ಬಟ್ ಫಾರ್ ದಟ್ ಡಿಸೈರ್ you have to do devotional service, practice devotional service, practice among with devotees, with association of devotees, you have to practice. Then you have to dance. Then you will get. ಮತ್ತೆ ನಮಗೆ ಸಿಗ್ತದೆ. ಹಾಗಾಗಿ ಈ ಕೃಷ್ಣ ಬಗ್ಗೆ ನೋಡಿ ಅಂತೆ. ಕೃಷ್ಣ ಪ್ರಜ್ಞೆಯಲ್ಲಿ ನಮಗೆ ಹೈಯೆಸ್ಟ್ ಸಿಗುವಂತ ಚಾನ್ಸಸ್ ಉಂಟು, ಹೈಯೆಸ್ಟ್. ಆದ್ರೆ ನಾವೆಂತಂದ್ರೆ ಈಗ ಎಕ್ಸಾಮ್ ಬರೀತಾರೆ, ಎಸ್ ನನಗೆ 60% ಸಾಕು. ಯಾಕೆ ಹೈಯೆಸ್ಟ್ ಸಿಗ್ಬಾರ್ದು 99%? ವೈ ವಿ ಆರ್ ನಾಟ್ ಏಮಿಂಗ್? ಎಸ್ ನನಗೆ ಐ ವಾಂಟ್ ಟು ಸ್ಕೋರ್ 100 out of 100. ಯಾಕೆ ಇಲ್ಲ? ಯಾಕೆ ನಾವು 60 ಅಲ್ಲಿ ತೃಪ್ತಿಯಾಗಿದ್ದೇವೆ?
ಈಗ ನಾವು 60 ಕೂಡ ಅಲ್ಲ, ನಾವೀಗ 0.0000000000000001% ಅಲ್ಲಿ ಇದ್ದೇವೆ. ಬಟ್ ಅವರ್ ಗೋಲ್ ಇಸ್ ಟು ಬಿಕಮ್, ಪ್ರಭುಪಾದ ಹೇಳುವಂಥದ್ದು, ಯು ಶುಡ್ ಬಿಕಮ್ 100% ಕೃಷ್ಣ ಕಾನ್ಶಿಯಸ್ನೆಸ್, ಲೈಕ್ ರೂಪ ಗೋಸ್ವಾಮಿ. ಪ್ರಭುಪಾದ ಹೇಳುವಂಥದ್ದು ರೂಪ ಗೋಸ್ವಾಮಿ, ವಿ ಆರ್ ರೂಪಾನುಗಾಸ್, ಹಯೇತುಕಿ, ಯಾವುದೇ ಎಕ್ಸ್ಪೆಕ್ಟೇಷನ್ ಇರದೆ ಅಪ್ರತಿಹತ 24 ಗಂಟೆ ಆ ಲೆವೆಲ್ಗೆ ನಾವು ಹೋಗ್ಬೇಕು. ಸೊ ಹೇಗೆ ಹೋಗುವಂಥದ್ದು? ಇದು ಕೃಷ್ಣ ಪ್ರಜ್ಞೆಯಿಂದ. ಅದನ್ನೆಲ್ಲಿ ಹೇಳುವಂಥ ಪ್ರಭುಪಾದ ಭಾವಾರ್ಥ ಬೇಕಿದೆ, ಒಮ್ಮೆ ನೋಡುವ. ಎಸ್, ಭಾವಾರ್ಥದಲ್ಲಿ ಪ್ರಭುಪಾದ ಇರುವಂಥದ್ದು, ಅಂತವರು ಓಕೆ, ಇದು ಆಯ್ತು, ದೇವತೆನಾದಂಥವ್ರು ದೇವತೆಗಳ ನಡುವೆ ಜನ್ಮ ತಗೊಳ್ತಾರೆ, ಯಾರು ಪಿತೃನಾದವರು ಪಿತೃಗಳು ಹೋಗ್ತಾರೆ, ಯಾರು ಭೂತನಾದವರಂಥವ್ರು ಜೀವಿಗಳ ನಡುವೆ ಜನಿಸ್ತಾರೆ, ಯಾರು ನನ್ನ ಅವರು ನನ್ನ ಪಡೆಯುತ್ತಾರೆ ಮತ್ತು ನನ್ನೊಂದಿಗೆ ಜೀವಿಸ್ತಾರೆ. ಈಗ ನಾನು ಪಾಯಿಂಟ್ ಹೇಳಿದ್ದು, ಈ ಐಕ ಪ್ರಪಂಚದಲ್ಲಿ ಪ್ರತಿಯೊಂದು ಒಂದು ಗೊತ್ತಾದ ಸ್ಥಿತಿಗೆ ಒಳಪಟ್ಟ ಆತ್ಮವು ತನ್ನ ಐಕ ದೇಹವನ್ನು ಪುನಃ ಬದಲಿಸಿ ಹೇಳ್ತಾರೆ. ಅಂದ್ರೆ ಒಂದು ಡ್ರೆಸ್ ತೆಗೆದು ಇನ್ನೊಂದು ಡ್ರೆಸ್. ಈ ಲೈಫಲ್ಲಿ ಮನುಷ್ಯ ಡ್ರೆಸ್ ಹಾಕಿದ್ದೇವೆ, ನೆಕ್ಸ್ಟ್ ಲೈಫಲ್ಲಿ ನಾಯಿ ಡ್ರೆಸ್, ನೆಕ್ಸ್ಟ್ ಲೈಫಲ್ಲಿ ನೆಕ್ಸ್ಟ್ ಲೈಫಲ್ಲಿ ಇರುವೆದ ಡ್ರೆಸ್, ನೆಕ್ಸ್ಟ್ ಲೈಫಲ್ಲಿ ಬೆಕ್ಕು ಡ್ರೆಸ್, ಹಾವು ಡ್ರೆಸ್, ಮೀನಿದು ಡ್ರೆಸ್, ಮರದ ಡ್ರೆಸ್, ಬೇರೆ ಬೇರೆ ಡ್ರೆಸ್ ಆಗ್ತಾ ಇದ್ದೇವೆ. ಈ ಡ್ರೆಸ್ ಅನ್ನು ನಾವು ಸ್ಟಾಪ್ ಮಾಡ್ಬೇಕಂತೆ. ಅಂದ್ರೆ ಯಾವ್ದು? ಈ ಡ್ರೆಸ್ ಅಲ್ಲ, ಈ ಡ್ರೆಸ್ ಸ್ಟಾಪ್ ಮಾಡಬೇಡಿ. ಅಂದ್ರೆ ಇದೇ ಡ್ರೆಸ್, ಈ ಬಟ್ಟೆ ಅಲ್ಲ, ಇದೇ ಎನ್ನುವ ಬಟ್ಟೆ, ದೇಹಕ್ಕೆ ಬಟ್ಟೆ ಹೇಳ್ತಾರೆ, ಹಾಗೆ ಅದನ್ನು ನಾವು ಸ್ಟಾಪ್ ಮಾಡ್ಬೇಕಂತೆ. ಆದರೆ ಆಧ್ಯಾತ್ಮಿಕ ಆತ್ಮ ಯಾವಾಗ ತನ್ನ ಐಕ ಆವರಣವನ್ನು ಶುದ್ಧೀಕರಿಸಿಕೊಳ್ಳುತ್ತದೆಯೋ ಆಗ ಅದಕ್ಕೆ ಐಕ ದೇಹವನ್ನು ಸ್ವೀಕರಿಸುವ ಅವಕಾಶ ಇರುವುದು. ನೋಡಿ, ಶುದ್ಧೀಕರಣ ಆಗ್ಬೇಕು ನಾವು, ಪ್ಯೂರಿಫಿಕೇಶನ್. ಶುದ್ಧೀಕರಣ ಹೇಗೆ ಆಗುವಂತ ಪ್ರಭಾವದಲ್ಲಿ ಹೇಳ್ತಾರೆ, ಅಂತ ಆತ್ಮ ತನ್ನ ಮೂಲ ಆಧ್ಯಾತ್ಮಿಕ ಅವಶ್ಯಕತೆಯಲ್ಲಿ ಉಳಿಯುತ್ತದೆ. ಈ ಸ್ಥಿತಿಯನ್ನು ಕೃಷ್ಣ ಪ್ರಜ್ಞೆ ಸಾಧನೆಯಿಂದ ಕೃಷ್ಣ ಸತ್ಯವನ್ನು ಅರಿತರೆ ಸಾಧಿಸುವ ಸಾಧ್ಯತೆ ಇದೆ. ನೋಡಿ, ಇದು ಕೃಷ್ಣ ಪ್ರಜ್ಞೆಯಿಂದ ಸಾಧ್ಯ, ಇದು ಕೃಷ್ಣ ಪ್ರಜ್ಞೆಯಿಂದ ಸಾಧ್ಯ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನೆಕ್ಸ್ಟ್ ಹೇಳುವಂತ ಪ್ರಭುಪಾದ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತ ತ್ಯಕ್ತ್ವಾ ದೇವಂ ಪುನರ್ಜನ್ಮ ನೈತಿ ಮಾಮೇತಿ ಅರ್ಜುನ. ಯಾರು ನನ್ನ ಜನ್ಮ ಕರ್ಮಗಳನ್ನು ಯಥಾರ್ಥವಾಗಿ ತಿಳಿಯುತ್ತಾರೆ, ಅವರು ಸಾಯುವಾಗ ಈ ಐಕ ದೇಹವನ್ನು ಮತ್ತೆ ಪಡೆಯುವುದಿಲ್ಲ ಅಂತ. ನೋ ಮೋರ್ ಡ್ರೆಸ್. ಮತ್ತೆ ಅವರು ಈ ಭೌತಿಕದಲ್ಲಿ ಹುಟ್ಟುವುದಿಲ್ಲ, ಅವರು ನನ್ನ ನಿತ್ಯಧಾಮಕ್ಕೆ ಬರ್ತಾರೆ. ಕೃಷ್ಣನೇ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಈ ದೇಹದಲ್ಲಿ ನಮ್ಗೆ ವೈಕುಂಠಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಈ ದೇಹದಲ್ಲಿ ಆಗುವುದಿಲ್ಲ, ಗೋಲೋಕಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ನಮ್ಗೆ ಆಧ್ಯಾತ್ಮಿಕ ದೇಹ ಸಿಗ್ಬೇಕು, ಆಗ ಹೋಗ್ಲಿಕ್ಕೆ ಆಗ್ತದೆ. ಈಗ ಆಧ್ಯಾತ್ಮಿಕ ದೇಹ ಹೇಗೆ ಸಿಗುವಂಥದ್ದು? ಕೃಷ್ಣ ಪ್ರಜ್ಞೆಯಿಂದ. ಸಾಧನ ಸಿದ್ಧ, ಸಾಧನೆ ಮಾಡಿ 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 ವಿ ವಿಲ್ ಬಿಕಮ್ ಸಾಧನ ಸಿದ್ಧ. ಸಾಧನ ಸಿದ್ಧ ಆದ್ಮೇಲೆ ಎಂತಾಗ್ತದೆ? ವೈಕುಂಠದಿಂದ ವಿಮಾನ ಬರ್ತದೆ, ನಮ್ಮನ್ನು ಕೊಂಡೋಗ್ತಾರೆ. ಅಟ್ ದ ಟೈಮ್ ಆಫ್ ಡೆತ್, ಸಾಯುವಾಗ ಸಾಧನೆ ಮಾಡಿ 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 ನಾವು ಸಿದ್ಧರಾದ್ರೆ ವಿಮಾನ ಬರ್ತದೆ ನಮ್ಮಲ್ಲಿಗೆ. ಸಾಯುವಾಗ ಹೇಗಂದ್ರೆ, ಸಾಯುವಾಗ ಪ್ರಭುಪಾದ ಒಂದು ಹೆಚ್ಚಿನವರು ಹೀಗೆ ಸಾಯುವುದಂತೆ. ಅಂದ್ರೆ ಹೆಚ್ಚಿನವರು ಆಶ್ಚರ್ಯದಲ್ಲಿ, ಈಗ ಆಯ್ತಾ? ಅದಕ್ಕೆ ಒಂದು ಭಕ್ತಿ ಮಾಡಿದ್ರೆ ಆ ರೀತಿ ಸಾಯುವುದಿಲ್ಲ, ನಗಾಡ್ತಾ ಹೀಗೆ ಸಾಯ್ತಾರೆ. ಹ್ಯಾಪಿಲಿ ವಿ ಹ್ಯಾವ್ ಟು ಲೀವ್ ಅವರ್ ಬಾಡಿ ವಿತ್ ಹ್ಯಾಪಿನೆಸ್. ಹ್ಯಾಪಿನೆಸ್ ಯಾವಾಗ ಬರುವಂತದ್ದು? ನಾವು ಕೃಷ್ಣ ಭಕ್ತಿಯಲ್ಲಿ ಇದ್ರೆ ಬರ್ತದೆ, ಇಲ್ಲ ಬರುವುದಿಲ್ಲ. ಇಲ್ಲದಂತ ಆಗ್ತದೆ, ನನ್ನ ಮಗಳಿಗೆ ಅಂತ, ನನ್ನ ಮಗನಿಗೆ ಅಂತ, ನನ್ನ ಗಂಡನಿಗೆ ಅಂತ, ಹೀಗೆ ಸಾಯ್ತೇವೆ. ಹಾಗೆ ಸಾಯಬಾರ್ದು, ಹಾಗೆ ಸಾಯಬಾರ್ದು. ಯಾವುದೇ ಇಲ್ಲ, ಎಲ್ಲ ಕೃಷ್ಣ ನೋಡಿಕೊಳ್ತಾನೆ. ಕೃಷ್ಣ ಅಂದ್ರೆ ಸಾಯುವಾಗ ಕೃಷ್ಣ, ಐ ವಾಂಟ್ ಟು ಸರ್ವ್ ಯು, ಐ ವಾಂಟ್ ಕಮ್ ನಿಯರ್ ಯು,
I want to be with your association. Krishna, Krishna, Krishna. ಹಾಗೆ ಸಾಯ್ಬೇಕು. ಅದು ಸಾಯುವಂಥದ್ದು. ಸಾಯುವಾಗ ಎಲ್ಲಿ ಮಗಳೆಲ್ಲಿ, ಮಗ ಎಲ್ಲಿ, ಅವರೆಲ್ಲಿ, ಇವರೆಲ್ಲಿ, ಮತ್ತೆ ಅಂದ್ರೆ ಅವರದ್ದು ಮಾತಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ಹೀಗೆ ಆಗುವಂಥದ್ದು. ಹಾಗೆ ಆಗಬಾರ್ದು, ಹಾಗೆ ಆಗ್ಬಾರ್ದು. ಎಸ್, ಒಂದು ನಿಮಿಷ. ಓಕೆ, ಎಸ್. ಯಾವಾಗ ಒಬ್ಬನು ತನ್ನ ಮೂಲ ಆದ್ಯತೆಯನ್ನು ಮರಳಿ ಪಡೆಯುತ್ತಾನೋ ಆಗ ಮಾತ್ರ ಅವನು ಆಧ್ಯಾತ್ಮಿಕ ಸಾಧನೆ ಪಡೆಯುವುದು. ಆಗ ಮಾತ್ರ ಹೋಗ್ಲಿಕ್ಕೆ ಆಗ್ತದೆ. ಶ್ರೀಕೃಷ್ಣನ ರಾಸಲೀಲಾದ ಲೀಲೆಗಳ ಬಗ್ಗೆ ಹೇಳಬೇಕಾದ್ರೆ ಈ ಐಕ ಪ್ರಪಂಚ ಇರುವವನು ಕೃಷ್ಣನ ನೃತ್ಯವನ್ನು ಅನುಕರಣೆ ಮಾಡುವ ಪ್ರಯತ್ನ ಮಾಡಿದರೆ ಅದು ವ್ಯರ್ಥವಾಗ್ತದೆ. ಅದೇ ಹೇಳಿದ, ತುಂಬಾ ಮಂದಿ ಮಾಡ್ತಾರೆ, ಗೋಪೀಸ್ ಆಗಿ ಡ್ಯಾನ್ಸ್ ಮಾಡ್ತೀನಿ. ಎಂತ ಗೋಪೀಸ್? ನಮಗೆ ಒಂದು ಕುಣಿಯುವಾಗ ನಮಗೆ ಟಯರ್ಡ್ ಆಗ್ತದೆ. ವಾಟ್ ಗೋಪೀಸ್? ಅವರಿಗೆ ಟಯರ್ಡ್ ಆಗುದಿಲ್ಲ, ಒಂದು ಕಲ್ಪ ಕುಣಿತಾರೆ ಅವರು. ಈ ಬಾಡಿ ಅಲ್ಲ, ಭೌತಿಕ ದೇಹ ಅಲ್ಲ. ಕೃಷ್ಣನ ರಾಸಲೀಲ ನೃತ್ಯದಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಅವನು ಗೋಪಿಯರಂತೆ ಆದ್ಯಂತ ದೇವವನ್ನು ಪಡೆಯಬೇಕು. ನೋಡಿ, ಅಂತ ಸಿಗ್ಬೇಕಂತೆ. ನ್ಯಾಯಂ ಸುಖಾಪೋ ಶ್ಲೋಕದಲ್ಲಿ ಭಕ್ತರನ್ನು ಭಕ್ತಿ ಮತರು ಎಂದು ಕರೆಯಲಾಗಿದೆ. ಅಂದರೆ ಅವರು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ತೊಡಗಿರಬೇಕು ಮತ್ತು ಐಕ ಮಲದಿಂದ ದೂರ ಇರಬೇಕು. ನೋಡಿ, ಭಕ್ತಿ ಸೇವೆಯಲ್ಲಿ ತೊಡಗಿರಬೇಕು, ಐಕ ಮಲದಿಂದ ದೂರ ಇರಬೇಕು. ಯಾರು ಕೃತ್ರಿಮವಾಗಿ ಅನುಕರಣೆ ಮಾಡುವುದರಿಂದಾಗಲಿ, ಕೃತ್ರಿಮ ತಾನೇ ಸುಖಿಯನ್ನು ಭಾವಿಸೋದಾಗ್ಲಿ ಅಥವಾ ಅವರಂತೆ ವೇಷವನ್ನು ಧರಿಸೋದಾಗ್ಲಿ ಕೃಷ್ಣನ ರಾಸಲೀಲೆಯನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಪ್ರಭುಪಾದ ಯಾಕೆ ಹೇಳ್ತಾರೆ ವೇಷವನ್ನು ಧರಿ? ಯಾಕೆಂದ್ರೆ ಪ್ರಭುಪಾದ ವೃಂದಾವನದಲ್ಲಿ ಇದ್ರು, ತುಂಬಾ ವರ್ಷ ಇದ್ರು, ಅಲ್ಲೆಲ್ಲ ಹಾಕ್ತಾರೆ ವೇಷ. ಎಸ್, ಮೇ ಗೋಪಿಯೂ ಗೋಪಿ ಡ್ರೆಸ್ ಹಾಕ್ತಾರೆ. ಗೋಪಿ ಡ್ರೆಸ್ ಹಾಕಿದ ಗೋಪಿಯ ಅಲ್ಲ, ಅದಕ್ಕೂ ಐಕ ಪ್ರವೇಶಕ್ಕೆ ಸಂಬಂಧವಿಲ್ಲ. ಆದ್ರಿಂದ ಕೃತ್ರಿಮ ಐಕ ಮಾರ್ಗದಿಂದ ಅವನ ಲೀಲೆಗಳನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಅದೇ ನ್ಯಾಯಂ ಸುಖಾಪ ಶ್ಲೋಕದ ಆದೇಶ ಮತ್ತು ಅದನ್ನು ನಿಕೃಷ್ಟವಾಗಿ ತಿಳಿದುಕೊಳ್ಳಬೇಕು. ಎಸ್, ಈಗ ಆ ಸ್ಟಾರ್ಟಿಂಗ್ ಹೇಳಿದ್ದೇನೆ, ಯಾರಿಗೆಲ್ಲ ರಾಸನೃತ್ಯದಲ್ಲಿ ಡ್ಯಾನ್ಸ್ ಮಾಡಬೇಕು. ಎಸ್, ಈಗ ಯಾರೆಲ್ಲ ಹೇಳ್ತೀರಿ? ಎಸ್, ಓಕೆ, ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಯಾರಿಗೆಲ್ಲ ರಾಸನೃತ್ಯದಲ್ಲಿ ಡ್ಯಾನ್ಸ್ ಮಾಡಬೇಕು? ಇಲ್ಲ ಪ್ರಭುಜಿ, ಆಗಲಿಲ್ಲ. ಇಲ್ಲ ಪ್ರಭುಜಿ. ಎಂತ ಹೇಳಿದ್ದು ಅರ್ಚನಾ ಮಾತಾಜಿ? ಇಲ್ಲ, ಆಡ್ಲಿಕ್ಕೆ ಇಚ್ಛೆ ಇಲ್ಲ ಪ್ರಭುಜಿ. ಮಾಡ್ಲಿಕ್ಕೆ ಇಚ್ಛೆ ಇಲ್ಲ. ಬೇರೆಯವರು? ಇಲ್ಲ ಪ್ರಭುಜಿ. ಹಾ, ಇಲ್ಲ ಇಲ್ಲ ಪ್ರಭುಜಿ. ಇಲ್ಲ, ಯಾರಿಗೆ ಇಚ್ಛೆ ಇಲ್ವಾ? ಯಾರಿಗೂ ಇಲ್ಲ ಇಚ್ಛೆ. ಇಚ್ಛೆ ಉಂಟು ಪ್ರವೇಶ ಆಗೋದಿಲ್ಲ. ಹಾ, ಇಚ್ಛೆ ಇದೆ, ಏನಾಗುತ್ತೋ ಗೊತ್ತಿಲ್ಲ. ಏನಾಗ್ತದೆ ಗೊತ್ತಿಲ್ಲ. ಆಗೋದಿಲ್ಲ. ಅರ್ಹತೆ ಇಲ್ಲ ಅಂತ ಅನಿಸ್ಕೊಳ್ತೀನಿ. ನೋಡಿ, ಏನಾಗ್ತದೆ ಗೊತ್ತಿಲ್ಲ, ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಈಗ ನೀವು ಒಂದು ಎಕ್ಸಾಮ್ ಬರೀತೀರಿ, ಒಂದು ನಿಮ್ಗೆ ಎಕ್ಸಾಂಪಲ್ ಹೇಳುವಂಥದ್ದು. ಈಗ ನೀವು ಈಗ ಸಪೋಸ್ ಒಂದು ಎಕ್ಸಾಮ್ ಬರೀತೀರಿ, ಫಿಸಿಕ್ಸ್ ಎಕ್ಸಾಮ್. ನೀವು ಜಾಸ್ತಿ ಓದಿಲ್ಲ, ಸ್ವಲ್ಪ ಓದಿದ್ರು. ನೀವು ಅಲ್ಲಿ ಎಕ್ಸಾಮ್ 80 ಮಾರ್ಕ್ಸ್ ಇರುತ್ತೆ, 100 ಮಾರ್ಕ್ಸ್ ರೇಂಜ್. ಓಕೆ, 100 ಮಾರ್ಕ್ಸ್ ನೀವು ಅಲ್ಲಿ ಪೇಪರ್ ಬರ್ದಿದ್ದೀರಿ. ಅದು ನಿಮ್ಗೆ ಗೊತ್ತುಂಟು ಎಷ್ಟು ಮಾರ್ಕ್ ಅಂತ. ಈಗ ನಿಮ್ಗೆ ಒಂದು ಅಂದಾಜು ನಿಮ್ಗೆ ಒಂದು 50 ಸಿಗ್ತದೆ ಅಂತ. ನಿಮ್ಗೆ 100 ಸಿಗ್ಲಿಕ್ಕೆ ಆಗ್ತದಾ? ಎಸ್, ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಯಾರು ಸಂಪಿಗೆ? ಯಾರು ಹೇಳಿರೋದು? ಶಿವಪ್ರಕಾಶ್ ಪ್ರಭುಜಿ. ಶಿವಪ್ರಕಾಶ್ ಸಂಪಿಗೆ ಅವರು ಹೇಳಿದ್ರು. ಇಲ್ಲ ಪ್ರಭುಜಿ. ಎಲ್ಲಿದ್ದಾರೆ ಅವರು? ಇಲ್ವಾ? ಶಿವಪ್ರಕಾಶ್ ಉತ್ತರ ಹೇಳಿದವರು. ಎಸ್, ಎಲ್ಲಿದ್ದಾರೆ? ಎಸ್, ಶಿವಪ್ರಕಾಶ್ ಸಂಪಿಗೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನೀವೊಂದು ಎಕ್ಸಾಮ್ ಬರ್ತಿದ್ದೀರಿ, ಎಕ್ಸಾಮ್ ಒಂದು ಫಿಸಿಕ್ಸ್ ಎಕ್ಸಾಮ್. ನಿಮ್ಗೆ ಗೊತ್ತುಂಟು ನೀವು 50 ಸಿಗ್ತದ ಅಂತ. ನಿಮ್ಗೆ 100 ಸಿಗ್ಲಿಕ್ಕೆ ಆಗ್ತದ? ಸಾಧ್ಯನೇ ಇಲ್ಲ, ಆ? ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಗೆ ಈಗ ಗೊತ್ತುಂಟು ನಮ್ದು ಯಾವ ಲೆವೆಲ್ ಭಕ್ತಿಯ ಅಂತ. ಏನಾಗ್ತದೆ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಮ್ಗೆ ಗೊತ್ತುಂಟು ನಾವು ಯಾವ ಎಷ್ಟು ಮಟ್ಟಿಗೆ ಉಂಟಂತ. ಹಾಗಾಗಿ ನಾವು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವರು ಹೇಳ್ತಾರೆ, ಎಂತ ಮಾರಿ ಈ ಕಲಿಯುಗ ಬೇಡದೆ, ನಾನು ಮಾಡೋ ಬೇಡದು ಮಾಡುವ. ಈ ಕಲಿಯುಗ ಬೇಡದೆ, ಬೇಡದು ಮಾಡೋ. ಇಲ್ಲ, ಕಲಿಯುಗ ಬೇಡದು ಹೌದು, ಆದ್ರೆ ಬೇಡದು ಮಾಡದಿದ್ರೆ ತುಂಬಾ ನಮ್ಗೆ ಬ್ಲೆಸ್ಸಿಂಗ್ಸ್ ಉಂಟಂತೆ. ಹಾಗಾಗಿ ನಮ್ಗೆ ಗೊತ್ತು ನಾವು ಎಷ್ಟು ಮಾರ್ಕ್ಸ್ ತೆಗಿದ್ದೇವಂತ, ನಾವು ಎಷ್ಟು ಪ್ರಿಪೇರ್ ಆಗಿದ್ದೇವಂತ.
ಲೈಫ್ ಇಸ್ ಪ್ರಿಪರೇಷನ್, ಡೆತ್ ಇಸ್ ಎಕ್ಸಾಮಿನೇಷನ್. ಈ ಸಾವಿನ ಎಕ್ಸಾಮ್ ಈಗ ಈಗ 8:56 ಆಯ್ತು. 8:57ಗೆ ನನ್ನ ಮೃತ್ಯು ಬಂದ್ರೆ ನಾನು ಇಷ್ಟು ರೆಡಿ ಇದ್ದೇನೆ. ಈಗ ಚೈತನ್ಯ ಚರಿತಾಮೃತ ನಾನು ಕ್ಲಾಸ್ ಮಾಡಿದ್ದೇನೆ, ನಾನು ರೆಡಿ ಇದ್ದೇನಾ? ಇಲ್ಲ. ಆದ್ರೆ ಸಾಯುವ ಮೊದಲು ನಾನು ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 9ನೇ ಅಧ್ಯಾಯ 137ನೇ ಶ್ಲೋಕ ಇದನ್ನು ಡಿಸ್ಕಸ್ ಮಾಡ್ತಾ ಇದೆ, ಗೋಪೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೆ. ಸೊ ಐ ವಿಲ್ ಗೆಟ್ ಸಮ್ ಮರ್ಸಿ. ಇವನ್ ಐ ಆಮ್ 0, ಐ ಆಮ್ ನಾಟ್ 0. ಭಕ್ತಿಯಲ್ಲಿ ನನ್ನ ಪರ್ಸೆಂಟೇಜ್ 0.0000 ಇರ್ಬೋದು, ಬಟ್ ಸ್ಟಿಲ್ ಐ ಆಮ್ ಚಾಂಟಿಂಗ್ ದಿಸ್, ಐ ಆಮ್ ರೀಡಿಂಗ್ ಚೈತನ್ಯ ಚರಿತಾಮೃತ, ಸಮ್ ಮರ್ಸಿ ಈಸ್ ದೇರ್. ಉಂಟು. ಹಾಗಾಗಿ ನಾವು ಆ ಲೆಕ್ಕದಲ್ಲಿ ನಾವು ಫಾರ್ಚುನೇಟ್, ಆದ್ರೆ ಒಂದು ಲೆಕ್ಕದಲ್ಲಿ ನಾವು ಅನ್ಫಾರ್ಚುನೇಟ್. ಯಾಕೆ? ನಾವು ಇಂಥ ಒಂದು ಅವಕಾಶವನ್ನು ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ. ಆಕ್ಚುಲಿ ನಾವು ಫಾರ್ಚುನೇಟ್, ನಾವು ಚೈತನ್ಯ ಚರಿತಾಮೃತವನ್ನು ರಿಲೀಸ್ ಮಾಡ್ತಾ ಇದ್ದೇವೆ. ಬಟ್ ವಿ ಆರ್ ಅನ್ಫಾರ್ಚುನೇಟ್. ವೈ? ಬಿಕಾಸ್ ವಿ ಆರ್ ನಾಟ್ ಟೇಕಿಂಗ್ ಮ್ಯಾಕ್ಸಿಮಮ್ ಬೆನಿಫಿಟ್ ಔಟ್ ಆಫ್ ದಿಸ್. ಮ್ಯಾಕ್ಸಿಮಮ್ ಬೆನಿಫಿಟ್ ನಾವು ತೆಗಿತಾ ಇಲ್ಲ. ಯಾಕೆಂದ್ರೆ ಹರಿದಾಸ್ ಠಾಕೂರ್ ಹೇಳುವಂಥದ್ದು ಯಾರಿಗೆ? ರಘುನಾಥ್ ದಾಸ್ ಗೋಸ್ವಾಮಿದು ತಂದೆ ಮತ್ತೆ ಅಂಕಲ್ಗೆ, ಹಿರಣ್ಯ ಮಜುಮ್ದಾರ್, ಗೋವರ್ಧನ್ ಮಜುಮ್ದಾರ್ಗೆ ಹೇಳುವಂಥದ್ದು ಎಂತಂದ್ರೆ, ಈ ಹರೇ ಕೃಷ್ಣ ಮಂತ್ರದಿಂದ ಖಾಲಿ ಅಂತ ಹೇಳುವಂಥದ್ದು ಒಳ್ಳೇದಾಗುವುದಲ್ಲ. ಒಳ್ಳೇದು ಖಾಲಿ ನಾಮ ಅಪರಾಧ ಸ್ಟೇಜಿಂದ ಆಗ್ತದಂತೆ. ಬಟ್ ಯುಲ್ ಗೋ ಟು ನಾಮಭಾಸ ಅಂಡ್ ಯುಲ್ ಗೋ ಟು ಕೃಷ್ಣ ಪ್ರೇಮ. ಇದು ಎಸ್. ಹಾಗಾಗಿ ವೈ ವಿ ಕಾಂಟ್ ಗೋ ಟು ಕೃಷ್ಣ ಪ್ರೇಮ? ಫಾರ್ ದಟ್ ವಿ ಹ್ಯಾವ್ ಟು ಸ್ಟ್ರಗಲ್. ನಾವು ಇದಕ್ಕೆ ಸ್ಟ್ರಗಲ್ ಮಾಡಬೇಕು. ಯು ಹ್ಯಾವ್ ಟು ಪ್ರಾಕ್ಟೀಸ್ ಡಿವೋಷನಲ್ ಸರ್ವಿಸ್. ಭಕ್ತಿ ಸೇವೆಯನ್ನು ಪ್ರಾಕ್ಟೀಸ್ ಮಾಡಬೇಕು. ಹೀಗೆಲ್ಲ ಮಾಡಿದ್ರೆ ದೆನ್ ವಿ ಕ್ಯಾನ್ ರೀಚ್. ಎಸ್ ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಉಂಟಾ? ಎಸ್ ಹರೇ ಕೃಷ್ಣ ಪ್ರಶ್ನೆದಲ್ಲಿ ಕೇಳಬಹುದು. ಯಾರ್ದು ಪ್ರಶ್ನೆ ಇಲ್ವಾ? ಓಕೆ, ಹಾಗಾದ್ರೆ ನಾವು ಮುಕ್ತಾಯ ಮಾಡುವ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ.